ಸಹಕಾರಿ ಸಂಘವು 2020-21ನೇ ಸಾಲಿನಲ್ಲಿ ಸಾಧಿಸಿದ ಪ್ರಗತಿಯ ವಿವರಗಳನ್ನು ಮಾಧ್ಯಮದ ಮುಖಾಂತರ ಪ್ರಕಟಿಸುವರೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರನ್ನು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಪರವಾಗಿ ತಮ್ಮೆಲ್ಲರನ್ನು ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಪತ್ರಿಕಾಗೋಷ್ಠಿಯನ್ನು ಸಂಘದ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣ ಶೆಟ್ಟಿ ಅವರಿಗೆ ಮುಂದುವರಿಸುತ್ತೇನೆ. ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘವು 2020-21ನೇ ಸಾಲಿನಲ್ಲಿ 547 ಕೋಟಿ ರುಗಳ ವ್ಯವಹಾರವನ್ನು ನಡೆಸಿ 1,49,00,000 ನಿವ್ವಳ ಲಾಭವನ್ನು ಗಳಿಸಿ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ. ವರದಿ ಸಂಘದಲ್ಲಿ ಸಾಲಿನಲ್ಲಿ ಇಷ್ಟೊಂದು ದೊಡ್ಡ ಮೊತ್ತ ವ್ಯವಹಾರ ನಡೆಸಿ ಲಾಭ ಗಳಿಸಲು ಸಾಧ್ಯವಾಗಿರುವುದಕ್ಕೆ ಸಂಘದ ಸದಸ್ಯರು, ಗ್ರಾಹಕರು ಹಾಗೂ ಹಿತೈಷಿಗಳು ಹಾಗೂ ಸಿಬ್ಬಂದಿಗಳಿಗೆ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸಂಘವು ನಿರಂತರವಾಗಿ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ ಎಂದು ಹೇಳಲಿಕ್ಕೆ ನಾನು ಸಂತೋಷಪಡ್ತೇನೆ. ವರದಿ ಸಾಲಿನ ಅಂತ್ಯಕ್ಕೆ ಸಂಘವು ಎ ತರಗತಿಯ 9,000 ಸದಸ್ಯರನ್ನು ಹೊಂದಿದ್ದು 2.25 ಕೋಟಿ ನಿವ್ವಳ ಪಾಳು ಬಂಡವಾಳವನ್ನು ಹೊಂದಿರುತ್ತದೆ. ವರದಿ ವರ್ಷದಲ್ಲಿ ರೂಪಾಯಿ 242 ಕೋಟಿ ಠೇವಣಿ ಸಂಗ್ರಹಿಸಿ 223 ಕೋಟಿ ಠೇವಣಿಯನ್ನು ಪಾವತಿಸಿ ವರ್ಷಾಂತ್ಯಕ್ಕೆ 120 ಕೋಟಿ ಠೇವಣಿ ಹೊಂದಿರುತ್ತದೆ. ಠೇವಣಿ ಸಂಗ್ರಹದಲ್ಲಿ ಗುರಿ ಮೀರಿದ ಸಾಧನೆಯನ್ನು ಮಾಡಿರುತ್ತೇವೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಠೇವಣಿ ಸಂಗ್ರಹದಲ್ಲಿ 18 ಕೋಟಿ ರುಗಳ ಪ್ರಗತಿಯನ್ನು ಸಾಧಿಸಿರುತ್ತೇವೆ. ವರದಿ ಸಾಲಿನಲ್ಲಿ 178 ಕೋಟಿ ಸಾಲ ವಿತರಿಸಿದ್ದು 108 ಕೋಟಿ ಸಾಲ ವಸೂಲಿಯಾಗಿರುತ್ತದೆ. ವರ್ಷಾಂತ್ಯಕ್ಕೆ 93 ಕೋಟಿ ಹೊರಬಾಕಿ ಸಾಲವಿರುತ್ತದೆ. ಸಾಲ ವಸೂಲಾತಿಯಲ್ಲಿ 97 ಪ್ರಗತಿಯನ್ನು ಸಾಧಿಸಿರುತ್ತೇವೆ. ಸಂಘದ ಆಡಿಟ್ ವರ್ಗೀಕರಣದ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಎ ತರಗತಿಯನ್ನು ಪಡೆದಿರುತ್ತೇವೆ. ಹೊರಬಾಕಿ ಹೋಲಿಸಿದರೆ ಸುಸ್ತಿ ಸಾಲವು 3% ಆಗಿರುತ್ತದೆ. ಸಂಘವು ವಿವಿಧ ಹಣಕಾಸು ಸಂಸ್ಥೆಗಳಲ್ಲಿ 40 ಕೋಟಿ ರುಗಳ ಠೇವಣಿಯನ್ನು ವಿನಿಯೋಗಿಸುತ್ತೇವೆ. ಡಿವಿಡೆಂಟ್ ಸಂಘವು ನಿರಂತರವಾಗಿ ಹಲವಾರು ವರ್ಷಗಳಿಂದ 25% ಡಿವಿಡೆಂಟ್ ನೀಡುತ್ತಾ ಬಂದಿರುತ್ತೇವೆ. ಈ ಸಲವೂ ಸಹ ಸಂಘವು ಆಡಳಿತ ಮಂಡಳಿಯು ಸಭೆಯಲ್ಲಿ 25% ಡಿವಿಡೆಂಟ್ ನೀಡಲು ನಿರ್ಧರಿಸಲಾಗಿದೆ. ಮಂಜೂರಾತಿಗಾಗಿ 18-12-20 ನಡೆಯುವ ಮಹಾಸಭೆಯಲ್ಲಿ ಮಂಡಿಸಲಾಗುವುದು. ನಮ್ಮ ಸಂಘದ ಕಾರ್ಯವ್ಯಾಪ್ತಿಗೆ ಒಳಪಟ್ಟ ಅರೇಕಳ ಗ್ರಾಮದ ಅರೇಕಳ ಆಜಬ್ಬನವರಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಾವು ಮಾಡಿರುವ ಸಾಧನೆಯ ಸಲುವಾಗಿ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದ್ದು, ಇವರನ್ನು 18-12 ನಡೆಯುವ ಮಹಾಸಭೆಯಲ್ಲಿ ಗೌರವಪೂರ್ವಕವಾಗಿ ಅಭಿನಂದಿಸಲಾಗುವುದು. ಮತ್ತು ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ವಿದ್ಯಾಧರ ಶೆಟ್ಟಿಯನ್ನು ಸಹ 18-12 ನಡೆಯುವ ಮಹಾಸಭೆಯಲ್ಲಿ ಅವರಿಗೆ ಸನ್ಮಾನಿಸಲಾಗುವುದು. ಸಂಘದ ಕೋಟೆಕಾರ ಶಾಖೆ ಮತ್ತು ಉಳ್ಳಾಲ ಪೆರ್ಮೂರು ಶಾಖೆಯಲ್ಲಿ ಗ್ರಾಹಕರ ಅನುಕೂಲಕ್ಕಾಗಿ ನೆಫ್ಟ್ ಮತ್ತು RTG ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಂಘದ ಗ್ರಾಹಕರ ಅನುಕೂಲಕ್ಕಾಗಿ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಕೊರೋನಾ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸಿದ ನಮ್ಮ ಸಂಘದ ಕಾರ್ಯವ್ಯಾಪ್ತಿಗೆ ಒಳಪಟ್ಟ ಸುಮಾರು 120 ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹಧನ ನೀಡಿ ಗೌರವಿಸಲಾಯಿತು. ಕೊರೋನಾ ಎಂಬ ಸಾಂಕ್ರಾಮಿಕ ರೋಗಕ್ಕೆ ಒಳಗಾದ ಸಂಘದ ಸದಸ್ಯರಿಗೆ ದಿನಸಿ ಸಾಮಗ್ರಿ ಕಿಟ್ ವಿತರಿಸಲಾಯಿತು. ಹಾಗೂ ಕೊರೋನಾ ರೋಗದಿಂದ ಮರಣ ಹೊಂದಿದ ಸಂಘದ ಸದಸ್ಯರ ಅವಲಂಬಿತರಿಗೆ ತಲಾ 10,000 ರೂಪಾಯಿ ಧನಸಹಾಯ ನೀಡಲಾಯಿತು. ರೈತರ ಅನುಕೂಲಕ್ಕಾಗಿ ಕೃಷಿ ಇಲಾಖೆಯಿಂದ ರೈತರಿಗೆ ಸಿಗುವ ಸವಲತ್ತುಗಳ ಮಾಹಿತಿ ಮತ್ತು ಬೆಲೆ ಸಮೀಕ್ಷೆ ಬಗ್ಗೆ ತರಬೇತಿಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. 2020 ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ ನಮ್ಮ ಸಂಘದ 2 ಸದಸ್ಯರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ನಾರ್ಲಪಾಟಿಲ್ ಇಲ್ಲಿನ ಮಕ್ಕಳಿಗೆ ಬೇಕಾಗುವ ನೋಟ್ ಪುಸ್ತಕ, ಬ್ಯಾಗ್ ಹಾಗೂ ಲೇಖನ ಸಾಮಗ್ರಿಗಳನ್ನು ನಮ್ಮ ಸಂಘದ ಮುಖಾಂತರ ನೀಡಲಾಯಿತು. ಕೋಟೆಕಾರ ಗ್ರಾಮದ ಬೀರಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಮ್ಮ ಸಂಘಕ್ಕೆ 0.38 ಎಕರೆ ಜಮೀನಿದ್ದು, ಈ ಜಮೀನಿನಲ್ಲಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಹಾಗೂ ಕಾಮಗಾರಿ ಶೀಘ್ರವೇ ಪ್ರಾರಂಭಿಸಲಾಗುವುದು. ಸಂಘದ ಪ್ರಧಾನ ಕಚೇರಿಯಲ್ಲಿ ಗ್ರಾಹಕರ ಅನುಕೂಲಕ್ಕಾಗಿ ಇ ಸ್ಟಾಂಪಿಂಗ್ ವ್ಯವಸ್ಥೆಯನ್ನು ಮಾಡಲು ನಿರ್ದೇಶಿಸಲಾಗಿದೆ. 2019-20ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಅಪೆಕ್ಸ್ ಬ್ಯಾಂಕ್ ನಿಯಮಿತ ಬೆಂಗಳೂರು ಇವರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ನೀಡುತ್ತಿರುವ ಪ್ರಶಸ್ತಿ ನಮ್ಮ ಸಂಘಕ್ಕೆ ಸಿಕ್ಕಿದೆ ಎಂದು ತಿಳಿಸಲು ನಾನು ತುಂಬ ಸಂತೋಷ ಪಡ್ತೇನೆ. ಕೋಟೆಕಾರ ಸಹಕಾರಿ ಸಂಘದ 2021ನೇ ಸಾಲಿನ ಮಹಾಸಭೆಯ ಪತ್ರಿಕಾಗೋಷ್ಠಿಯಲ್ಲಿ ಈ ಸಲ ನಮ್ಮ
ಕೊರೋನಾ ರೋಗ ಎಲ್ಲ ಬಂದು 2 ವರ್ಷದಿಂದ 2019-2021ರಲ್ಲಿ ಕೊರೋನಾ ರೋಗ ಎಲ್ಲ ನಮ್ಮಲ್ಲಿ ಸಾಂಕ್ರಾಮಿಕ ರೋಗ ಬಂದಿದೆ. ಆದರೂ ನಮ್ಮ ಬ್ಯಾಂಕಿನ ನಿರ್ದೇಶಕರ ಮತ್ತು ನಮ್ಮ ಅಧ್ಯಕ್ಷರ ಒಂದು ತೀರ್ಮಾನ ಪ್ರಕಾರ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳು ಯಾವುದೇ ಬಂದು ಮತ್ತು ಲಾಕ್ಡೌನ್ ಇದ್ದರೂ ನಮ್ಮ ಒಂದು ಬೋರ್ಡಿನ ತೀರ್ಮಾನ ಪ್ರಕಾರ ಅವರು ಕಷ್ಟಪಟ್ಟಾದರೂ ಬಂದು ಬ್ಯಾಂಕಿನಲ್ಲಿ ಅವರ ಕೆಲಸ ಕಾರ್ಯವನ್ನು ಮಾಡಿದ ಕಾರಣ ಎಲ್ಲ ಗ್ರಾಹಕರಿಗೆ ಒಂದು ಇಲ್ಲಿ ಬಂದರೆ ಅವರಿಗೆ ಬೇಕಾದಂಥ ಒಂದು ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿ ನಮ್ಮ ಬ್ಯಾಂಕಿನ ಸದಸ್ಯರು ಮತ್ತು ಎಲ್ಲ ನಮ್ಮ ಬ್ಯಾಂಕಿನ ಡೆಪಾಸಿಟ್ ಇಟ್ಟವರು ಮತ್ತು ನಮ್ಮಲ್ಲಿ ಸಾಲ ಪಡೆದವರು ಮತ್ತು ನಮ್ಮಲ್ಲಿ ವ್ಯವಹಾರ ಮಾಡಿದವರು ಸರಿಯಾದ ರೀತಿಯಲ್ಲಿ ವ್ಯವಹಾರ ಮಾಡಿದ್ದರಿಂದ ನಮ್ಮ ಬ್ಯಾಂಕ್ ಈ ಸಲ ಕೂಡ 1,50,00,000 ಅಲ್ಲ 1,49,00,000 ಈ ಒಂದು ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ನಮಗೆ ಎಲ್ಲ ನಮ್ಮ ಬ್ಯಾಂಕಿನ ನಿರ್ದೇಶಕರಿಗೆ ಮತ್ತು ನಮ್ಮ ನೌಕರರಿಗೆ ಒಂದು ಹೆಮ್ಮೆಯ ವಿಷಯ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಅದರೊಟ್ಟಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಹಾಗೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಎಲ್ಲ ನಿರ್ದೇಶಕರಿಗೂ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ನಿಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಣೆ ಮಾಡಿ ನಾಲ್ದು ಮಹಾಸಭೆಗೆ 18ರಲ್ಲಿ ನಡೆಯುವಂಥ ಮಹಾಸಭೆಗೆ ನಮ್ಮ ಎಲ್ಲ ಸಹಕಾರಿ ಬಂಧುಗಳು ಮತ್ತು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಮಹಾಸಭೆಯಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿ ಮುಂದಿನ ನಮ್ಮ ಬ್ಯಾಂಕಿನ ಅಭಿವೃದ್ಧಿಗೆ ಎಲ್ಲರ ಸಂಪೂರ್ಣ ಸಹಕಾರ ಬೇಕಂತ ಮತ್ತೊಮ್ಮೆ ವಿನಂತಿಸ್ತಾ ಎಲ್ಲರಿಗೂ ಧನ್ಯವಾದ ಕೊಟ್ಟು ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ಹೀಗೆ ಮುಕ್ತಾಯ. 551 ದಿನಕ್ಕಿಂತ ಮೇಲ್ಪಟ್ಟು ಯಾರಾದರೂ ಠೇವಣಿ ಇಟ್ಟರೆ ಈಗ ಇರುವಂಥ 8%, 8.5% ಜಾಸ್ತಿ ಸೀನಿಯರ್ ಸಿಟಿಸನ್ಗೆ 9% ಕೊಡ್ತೇವೆ. ಅದೊಂದು ಈ 20 ತಾರೀಕಿನಿಂದ ಮಾರ್ಚ್ 31ರ ತನಕ ಆ ಒಂದು ಯೋಜನೆ ಉಂಟು. ಠೇವಣಿದಾರರಿಗೆ ಒಂದು ವಿಶೇಷ ಆಕರ್ಷಣೆ. ಆಲ್ರೆಡಿ ಇರುವುದು 8%, ಅದನ್ನು 8.5 ಮಾಡ್ತೇವೆ. ಸೀನಿಯರ್ ಸಿಟಿಸನ್ಗೆ 9% ಸಿಗ್ತದೆ. ಡಬಲ್ 100 ಮಂತ್ ಅದು. ಇದು ಮಾರ್ಚ್ 31ರ ತನಕ ಇರುವಂಥ ಒಂದು ಆಕರ್ಷಕ ಯೋಜನೆ ಠೇವಣಿದಾರಿಗೆ. ಅದನ್ನು ಒಂದು ಎಕ್ಸ್ಪೋಸ್ ಮಾಡಬೇಕು ತಾವು ಮಾಧ್ಯಮದ ಮುಖಾಂತರ.